ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಶಕಿಲಾ ರಾವ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಅವರನ್ನು ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಓಕೆ, ಹೇಗಿದ್ದೀರಾ ನೀವು? ಆರಾಮಾಗಿದ್ದೀರಾ? ಓಕೆ, ಇವತ್ತು ಯಾವ್ದು ಸ್ಪೆಷಲ್ ಅಡುಗೆ ಹೇಳಿಕೊಡ್ತಿದ್ದೀರಾ? ಇವತ್ತು ಬೆಂಡೆಕಾಯಿ ಫ್ರೈ ಮಾಡುವ ಅಂತ. ಓಕೆ, ಬೆಂಡೆಕಾಯಿ ಫ್ರೈ. ಇದಂದ್ರೆ ನೀರಿನ ಆವಿಯಲ್ಲಿ ಮಾಡುವಂತ ಡಿಶ್ ಇದು. ಓಕೆ, ನೋಡುವ, ಒಮ್ಮೆ ಮಾಡುವ. ಓಕೆ, ಮೊದಲಿಗೆ ಬೆಂಡೆಯನ್ನ ಸೇಲ್ ಮಾಡಿ ಇಟ್ಕೊಳ್ವಾ. 2 ಪಾರ್ಟ್ಸ್ ಮಾಡಬೇಕಲ್ಲ? ಹೌದು. ನೋಡಿ, ಇದು ಒಂದೇ ಕಡೆ ಮಾಡ್ಬೇಕಾಯ್ತಾ? ಒಂದೇ ಕಡೆ. ಹೌದು, ಹೀಗೆ ನೋಡಿ, ಹೀಗೆ ಓಪನ್ ಆಗಬೇಕು. ಓಕೆ, 2 ಕಡೆ ಮಾಡ್ಲಿಕ್ಕಿಲ್ಲ, ಒಂದೇ ಕಡೆಗೆ. ತುಂಬಾ ಜನ 2 ಕಡೆ ಒಂದೇ ಕಡೆಗೆ ಸೀಳ್ಬೇಕು. ಇನ್ನೊಂದು ವಿಶೇಷ ಏನಂದರೆ, ಬೆಂಡೆಗೆ ನೀರು ಇರಬಾರ್ದು, ಯಾಕಂದ್ರೆ ಡ್ರೈ ಮಾಡ್ಕೊಳ್ಬೇಕು. ಯಾಕೆ ಹೇಳಿ, ಬೆಂಡೆ ಅನ್ನುವಂಥದ್ದು ನೋಡಿ ಅಲ್ವಾ, ಬೆಂಡೆ ನೋಡಿ ಅಲ್ವಾ, ಹಾಗಾಗಿ ನಾವು ಡ್ರೈ ಮಾಡ್ಕೊಳ್ಬೇಕು. ಒಂದು ಸೈಡಲ್ಲಿ ಓಪನ್ ಮಾಡಿ, ಒಂದು ಸೈಡ್ ಓಪನ್ ಮಾಡಬೇಕು. ಫಿಲ್ ಮಾಡಬೇಕಲ್ಲ ಮಸಾಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬೆಂಡೆಕಾಯಿ ಮಸಾಲ ಫ್ರೈ ಅಲ್ಲ ಈಗ ಮಾಡ್ಕೊಂಡಿದ್ದೇವಲ್ಲ, ಇನ್ನು ಇದಕ್ಕೆ ಮಧ್ಯಕ್ಕೆ ನಾವು ಮಸಾಲೆ ಹಾಕಬೇಕು. ಮಸಾಲೆ ಮಾಡುವ. ಬೌಲಿಗೆ 1 ಚಮಚ, ಎಷ್ಟು ಬೇಕಂತ ಅಷ್ಟೇ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ. ಖಾರ ಎಷ್ಟು ಬೇಕು? ಖಾರ, ಹೌದು. ಆಮೇಲೆ ಮೆಣಸಿನ ಪುಡಿ, ಹಳದಿ ಪುಡಿ, ರುಚಿಗೆ ತಕ್ಕಂತೆ ಉಪ್ಪು, ಧನಿಯಾ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡ್ರ್, ಮತ್ತು ಗರಂ ಮಸಾಲೆ. ಗರಂ ಮಸಾಲೆ ಜಾಸ್ತಿ ಹಾಕಬಾರ್ದು, 1 ಚಿಟಿಕೆ. ಯಾಕಂದರೆ ಗರಂ ಮಸಾಲೆ ಅನ್ನುವಂಥದ್ದು ಯಾವುದೇ ನಾವು ಡಿಶ್ ಮಾಡುವಾಗ ಗರಂ ಮಸಾಲೆ ಮೂಗಿ ಅಂದರೆ ತುಂಬ ವಾಸನೆ ಬರೋದು ಜಾಸ್ತಿ, ಹಾಗಾಗಿ ನಾವು ಸ್ವಲ್ಪ ಹಾಕಬೇಕು. ಇನ್ನು ಹಿಂಗ್ ಅಂತೇವಲ್ಲ, ಹಿಂಗನ್ನು ಕೊಡಬೇಕು. ಇನ್ನು ಇದನ್ನು ನೀರು ಹಾಕಬಾರ್ದು, ಹಾಗೆ ಡ್ರೈ ಮಾಡ್ಕೊಳ್ಬೇಕು, ನೀರು ಹಾಕ್ಕೊಳ್ಬಾರ್ದು. ತುಂಬ ಜನರಿಗೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಅಲ್ಲ, ಅದು ಕೂಡ ಫ್ರೈ ಅಂದರೆ ತುಂಬಾ ಸ್ಪೈಸಿಯಾಗಿ ಮಾಡಿದರೆ ತುಂಬ ಜನರಿಗೆ ಇಷ್ಟ. ಎಸ್, ಬೆಂಡೆಕಾಯಿ ಈ ಥರ ಫ್ರೈ ಮಾಡಿಕೊಂಡು ತಿಳಿ ಸಾರು ಮಾಡಿ ಈ ಬೆಂಡೆ ಫ್ರೈ ಮಾಡಿದರೆ ತುಂಬಾ ರುಚಿಯಾಗ್ತದೆ. ಅದು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ. ಮಕ್ಕಳಿಗೆ ತುಂಬ ಇಷ್ಟ ಇದು, ಯಾಕಂದರೆ ಇದು ಅಷ್ಟು ಖಾರ ಆಗುವುದಿಲ್ಲ. ಫ್ರೈ ಅಂತ ಹೇಳುವಾಗ ಎಲ್ಲ ಮಕ್ಕಳಿಗೆ ಹೌದು ತುಂಬಾ ಇಷ್ಟ ಆಗುತ್ತೆ. ಹೌದು, ಸೊ ಡ್ರೈ ಆಗಿ ಮಿಕ್ಸ್ ಮಾಡಬೇಕಲ್ಲ. ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ರುಚಿಗೆ ತಕ್ಕ. ಹೌದು, ರುಚಿಗೆ ತಕ್ಕಂತೆ. ಈಗ ಬೆಂಡೆ ತೆಗೆದು
ನಾವು ಸೀಳಿ ಇಟ್ಟಿದ್ದೇವಲ್ವಾ ಅದರ ಮಧ್ಯದಲ್ಲಿ ಹಾಕಬೇಕು ನೋಡಿ, ಹೀಗೆ ಫಿಲ್ ಮಾಡ್ತಾ ಬರಬೇಕು. ಹೌದೌದು. ತುಂಬಾ ಫಿಲ್ ಮಾಡಬೇಕಲ್ಲ? ಸ್ವಲ್ಪ ಸ್ವಲ್ಪ ನಿಮಗೆ ಅದು ಸ್ವಲ್ಪ ಸ್ವಲ್ಪ, ಹೆಚ್ಚು ಬೇಡ, ಸ್ವಲ್ಪ ಸ್ವಲ್ಪ. ಯಾಕಂದರೆ ಇದು ಚಿಲ್ಲಿ ಪೌಡ್ರ್ ಅಲ್ವಾ, ಸ್ವಲ್ಪ ಖಾರ ಇರ್ತದೆ. ತುಂಬ ಖಾರ ಇರ್ತದೆ. ಹೌದು. ಸೊ ಇದು ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಕಿದಾಗ ತುಂಬಾನೇ ಟೇಸ್ಟ್ ಆಗ್ತದೆ. ಹೌದು. ಧನಿಯಾ ಪೌಡರ್ ಹಾಕ್ತೀವಿ. ಧನಿಯಾ ಪೌಡರ್. ಮತ್ತೆ ಎಲ್ಲದಕ್ಕಿಂತ ಇದಕ್ಕೆ ಪರಿಮಳ ಬರುವುದೇ ಇಂಗು. ಇಂಗು. ಇಂಗು ಈಗ ಕೂಡ ಅದರದ್ದು ಸ್ಮೆಲ್ ತುಂಬಾನೇ. ನಾವು ಸಾರೆಲ್ಲ ಮಾಡಿದ್ರೆ ಇಂಗು ಒಗ್ಗರಣೆ ಕೊಡ್ತೀವಿ, ಯಾಕಂದ್ರೆ ಅದು ತುಂಬಾ ಪರಿಮಳ ಬರ್ತದೆ. ಅದಕ್ಕೆ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ತುಂಬಾನೇ ಅದು ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಹಿಂಗೆ ಹಾಕಬೇಕು, ಒಳ್ಳೆದಾಗ್ತದೆ. ಈಗ ನಾವು ಹೀಗೆ ಮಾಡ್ಕೊಂಡಿದ್ದೇವಲ್ಲ, ಇನ್ನು ನೆಕ್ಸ್ಟ್ ಪ್ಯಾಕ್ ಬೌಲು ಅಂದರೆ ನಮಗೆ ಹೀಗೆ ಅಗಲ ಬೌಲೇ ಆಗಬೇಕು, ಸ್ವಲ್ಪ ಸಣ್ಣಕ್ಕಿರಬಾರ್ದು. ಯಾಕಂದರೆ ಇದನ್ನು ನಾವು ಏನು ಹೇಳ್ತೀವಿ, ಸರಿಯಾಗಿ ಬೆಂಡೆಯನ್ನು ಇಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಅಗಲವೇ ಇರಬೇಕು. ಸೊ ಇದು ಗ್ಯಾಸ್ ಟಚ್ ಆಗಬೇಕು. ಹೌದು. ನೆಕ್ಸ್ಟ್ ಎಣ್ಣೆ ಹಾಕಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಿದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ ಮ್ಯಾಮ್? ಒಂದು ಸ್ವಲ್ಪ ಹಾಕಿ ಮ್ಯಾಮ್. ಸಾಕು ಮ್ಯಾಮ್, ಸಾಕು. ಬೆಣ್ಣೆಲ್ಲ ಇಟ್ಟಿದ್ದೀವಾ, ಎಣ್ಣೆ ಸ್ವಲ್ಪ ಹಾಕಿದ್ದೇವೆ. ಈಗ ಎಣ್ಣೆ ಆದಮೇಲೆ ಕಾದಿದೆ ನೋಡಿ, ಒಂದೊಂದೇ ಇಡಬೇಕು. ಅದರೊಳಗೆ ತುಂಬ ಸ್ಟಿಕ್ಕಿ ಇರ್ತದಲ್ಲ? ಯಾವುದು? ಅದರೊಳಗೆ ತುಂಬಾನೇ ಸ್ಟಿಕ್ಕೀಸ್ ಎಲ್ಲ ಇರ್ತದಲ್ಲ? ಹೌದು. ಅದು ಬೀಜವಾ? ಬೀಜ ಅದೆಲ್ಲ ಫ್ರೈ ಆಗಬೇಕಾ ಒಳಗೆ? ಅದೆಲ್ಲ ಫ್ರೈ, ಅದು ಒಟ್ಟಿಗೆ ಎಲ್ಲ ಆಗ್ತದೆ. ಇನ್ನು ಇದಾದ್ರ ಮೇಲೆ ನಾವು ಹೀಗೆ ಇದಕ್ಕೆ ತಕ್ಕಂತೆ ಪ್ಲೇಟನ್ನು ಇಟ್ಕೊಳ್ಬೇಕು. ಯಾಕಂದರೆ ನಾವು ಇದಕ್ಕೆ ನೀರು ಹಾಕಬಾರ್ದು, ಇದು ಎಣ್ಣೆಲೇ ಫ್ರೈ ಆಗ್ತದೆ. ಆಮೇಲೆ ಇದರ ಮೇಲೆ ಪ್ಲೇಟ್ ಇಡಬೇಕು. ಇಟ್ಟು ಎಷ್ಟು ನೀರು ಬೇಕೋ ಅಷ್ಟಕ್ಕೆ, ಅಂದರೆ ಇದು ಹಬೆಯಲ್ಲೇ ಬೆಂಡೆ ಅಲ್ಲಿ ಬೇಯಬೇಕು. ನೋಡಿ, ಇಷ್ಟೇ ನೀರು ಸಾಕು. ಆಮೇಲೆ ಇದರಲ್ಲೇ ಏನಾಗ್ತದೆ ಅಂದರೆ ಬೆಂಡೆ ಬೇಯ್ತದೆ. ಸೊ ಈಗ ಒಂಚೂರು ಸಣ್ಣ ಮಾಡ್ಕೊಳ್ಳಿ, ಗ್ಯಾಸನ್ನು ಸ್ವಲ್ಪ ಚಿಕ್ಕದಾಗಿ ಸ್ಲೋ ಮಾಡ್ಕೊಳ್ಳೋ. ಅದೊಂದು ಎಷ್ಟು ಮಿನಿಟ್ಸ್ ಇಡಬೇಕು ಮ್ಯಾಮ್? ಒಂದು 2 ಮಿನಿಟ್ಸಲ್ಲಿ ಬೇಯ್ತದೆ. ಯಾಕಂದರೆ ಬೆಂಡೆ ಬೇಯೋದು ಬೇಗ. ನಾವು ಬೆಂಡೆಗೆ ಏನು ಹೇಳ್ತೀವಿ ಅಂದರೆ, ಬೆಂಡೆಗೆ ನೀರೆಲ್ಲ ಹಾಕಬಾರ್ದು ಜಾಸ್ತಿ ಅಂತೀವಿ. ಅಂದರೆ ತೊಳೆದಾದ್ರೆ ಬೆಂಡೆನ ನಾವು ಕೊಯ್ದಾದ್ರ ಮೇಲೆ ತೊಳೆಯೋದಿಲ್ಲಲ್ಲ, ಬೇರೆ ಎಲ್ಲ ತರಕಾರಿಗಳನ್ನು ನಾವು ಕೊಯ್ದು ನಾವು ನೀರಿಗೆ ಹಾಕ್ತೇವೆ. ಆದರೆ ಬೆಂಡೆಯನ್ನು ಕೊಯ್ದ್ರ ಮೇಲೆ ನೀರಿಗೆ ಹಾಕೋದಿಲ್ಲ, ಯಾಕಂದರೆ ಬೆಂಡೆ ನೋಳಿನ ಅಂಶ ಜಾಸ್ತಿ. ಹಾಗಾಗಿ ನಾವು ಬೆಂಡೆ ತೊಳೆದು, ನಾವೀಗ ಬೇರೆ ಪಲ್ಯ ಎಲ್ಲ ಮಾಡ್ತೇವಲ್ಲ, ಯಾವುದು ಪಲ್ಯ ಮಾಡುವಾಗ ಬೆಂಡೆಯನ್ನು ನಾವು ತೊಳೆದು ಕೊಚ್ಚಿ ಮತ್ತೆ ನಾವು ಪಲ್ಯ ಮಾಡ್ತೇವೆ. ಅದೇ ನೀವು ಬೆಂಡೆಯನ್ನು ತೊಳೆಯೋ ಮೊದಲೇ ಕೊಯ್ದರೆ, ಕೊಯ್ದಾದ್ರ ಮೇಲೆ ನೀವು ತೊಳೆದ್ರೆ ನೋಡಿ ಅದರಲ್ಲಿ ನೋಳಿನ ಅಂಶ ಜಾಸ್ತಿ ಬರ್ತದೆ. ಮತ್ತು ಪಲ್ಯ ಕೂಡ ಏನಾಗ್ತದೆ, ನೋಳಿ ನೋಳಿ. ಹಾಗಾಗಿ ನಾವು ಬೆಂಡೆಯನ್ನು ತೊಳೆದು ಕೊಯ್ಬೇಕು. ಈಗ ಕೂಡ ಹಾಗೆ ನಮಗೆ ಇದರಲ್ಲಿ ಈಗ ಅದು ಎಣ್ಣೆಯಲ್ಲೇ ಅದು ಬೇಯಬೇಕು. ನಾವು ಈ ಬದನೆ ಮತ್ತು ತೊಂಡೆಕಾಯಿ ಎಣ್ಣೆಗಾಯಿ ಮಾಡ್ತೇವಲ್ಲ, ಅದೇ ರೀತಿ ಬರ್ತದೆ ಇದು ಅಷ್ಟೇ. ಈಗ ಸ್ವಲ್ಪ ನೋಡುವ ಅಲ್ಲ ಬೆಂದಿದೆ ಅಂತ. ನಿಧಾನ ಹಿಡ್ಕೊಳ್ಳಿ, ಯಾಕಂದರೆ ಇದು ನೀರು ಬಿಸಿಯಾಗಿರುತ್ತೆ. ಕೈ ತಪ್ಪಿ ಕೈ ಮೇಲೆ ಹಾಕ್ಕೊಂಡಿದ್ರೆ ಇಲ್ಲ. ಮತ್ತು ನೋಡಿ, ಅದು ನೋಡಿ ಎಲ್ಲಿಯೂ ಸಹ ಇದಾಗಲಿಲ್ಲ ನೋಡಿ, ತುಂಬ ಫ್ರೈ ಆಯ್ತಲ್ಲ. ನಂತರ ನಾವು ಈ ಪೌಡರ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಈ ಪೌಡ್ರನ್ನು ಮತ್ತೆ ಇದ್ರ ಮೇಲೆ ಹಾಕಬೇಕು ನೋಡಿ, ತುಂಬ ರುಚಿ ಆಗ್ತದೆ. ಅಂದರೆ ಉಪ್ಪು ಆಮೇಲೆ ಖಾರ ಎಲ್ಲ ಹಿಡಿತದೆ ಅಂತ. ಹೊರಗಡೆ ಸಹ ಅಷ್ಟೇ, ಒಳಗಡೆ ನಾವು ಖಾರ ಹಾಕಿದ್ದೇವಲ್ಲ,
ಹಾಗೆ ಇದ್ರ ಮೇಲೆ ಮತ್ತೆ ಹಾಕಿದರೆ ಮತ್ತು ರುಚಿ ಎಸ್ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ. ಸರಿಯಾಗಿದೆ. ಗ್ಯಾಸ್ ಆಫ್ ಮಾಡಿ. ಸರ್ವಿಂಗ್ ಆಗಿದೆ. ಎಸ್. ಬೆಂಡೆಕಾಯಿಯ ಕರಿದ ಬೆಂಡೆಕಾಯಿಯ ತಿನ್ನಿ ನೋಡಿ. ಎಸ್, ಫ್ರೈ, ಬೆಂಡೆಕಾಯಿ ಫ್ರೈ ಅಲ್ಲ, ತುಂಬ ಚೆನ್ನಾಗೇ ಕಾಣಿಸ್ತಿದೆ. ಒಂದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಟೇಸ್ಟ್ ಮಾಡೋಣ. ಮಾಡಿ. ಎಸ್, ಟೇಸ್ಟ್ ಮಾಡುವ ಸಮಯ. ತುಂಬ ಸಖತ್ತಾಗಿದೆ ಮ್ಯಾಮ್. ಇಟ್ಸ್ ವೆರಿ ನೈಸ್. ಅಂದರೆ ಸ್ಪೈಸಿ ಅದು ಎಲ್ಲ ಫ್ಲೇವರ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಅದು ಕೂಡ ನೀವು ಹೇಳಿದರೆ ಅದು ಹಿಂಗಿದು ಟೇಸ್ಟ್ ತುಂಬಾ ಬರ್ತದೆ. ಸೊ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬೆಂಡೆಕಾಯಿ ಫ್ರೈ ತುಂಬಾ ಸಖತ್ತಾಗಿ ತುಂಬಾ ಯಮ್ಮಿಯಾಗಿ ಮಾಡಿದ್ದಾರೆ. ಇದನ್ನು ಹೇಗೆ ಮಾಡೋದಂತ ನಾವೇ ನೋಡ್ಕೊಂಡು ಬರೋಣ. ಬೆಂಡೆಕಾಯಿ ಫ್ರೈ ತಯಾರಿಸುವ ವಿಧಾನ. ಮೊದಲು ಬೆಂಡೆಕಾಯಿಯನ್ನು ಒಂದು ಕಡೆಯಿಂದ ಮಧ್ಯಭಾಗದಲ್ಲಿ ಸೀಳಿಕೊಳ್ಳಿ. ನಂತರ ಮೆಣಸಿನ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಹಿಂಗು ಪುಡಿ ಸೇರಿಸಿ ಬೆರೆಸಿಕೊಳ್ಳಿ. ಬೆರೆಸಿದ ಈ ಮಸಾಲೆಯನ್ನು ಬೆಂಡೆಕಾಯಿಯ ಮಧ್ಯದಲ್ಲಿ ತುಂಬಿ ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಂಡೆಕಾಯಿಯನ್ನು ಇಟ್ಟು ಮೇಲಿನಿಂದ ಒಂದು ಬಟ್ಟಲಿನಲ್ಲಿ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿ ಬೆಂಡೆಕಾಯಿ ಫ್ರೈ ರೆಡಿ. ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದರೆ ವೀಕ್ಷಕರೇ, ನೆಕ್ಸ್ಟ್ ಯಾವ ರೆಸಿಪಿ ಹೇಳಿಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. Once again, welcome back. ನೀವು ನೋಡ್ತಿದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಆಗಲೇ ನೀವು ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದರೆ, ಈಗ ನೆಕ್ಸ್ಟ್ ಯಾವ ಅಡುಗೆ ರುಚಿಕರಾದ ಅಡುಗೆ ಹೇಳಿಕೊಡ್ತಾರೆ ಅಂತ ಬನ್ನಿ ನಮ್ಮ ಗೆಸ್ಟ್ ಹತ್ರನೇ ಕೇಳೋಣ. ನೆಕ್ಸ್ಟ್ ಯಾವ ಅಡುಗೆ ಹೇಳಿಕೊಡ್ತಿದ್ದೀರಾ? ನೆಕ್ಸ್ಟ್ ಮಶ್ರೂಮ್ ಇದರ ಫ್ರೈ ಮಾಡುವ ಅಂತ. ಓಕೆ, ಮಶ್ರೂಮ್ ಫ್ರೈ. ಎಸ್, ಇವತ್ತು 2 ರೆಸಿಪಿ ಕೂಡ ಫ್ರೈ. ಎಸ್, ಸ್ಟಾರ್ಟ್ ಮಾಡಿ. ಒಂದು ಬೌಲಲ್ಲಿ ಎಸ್, ಮೊದಲಿಗೆ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು, ಹಳದಿ, ನಂತರ ಮೆಣಸಿನ ಪುಡಿ. ತುಂಬ ಸ್ಪೈಸಿನಾ? ಸ್ವಲ್ಪ. ಆಮೇಲೆ ಧನಿಯಾ ಪೌಡ್ರು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು, ಮತ್ತೆ ಯಾವುದು ಬೇಡ. ನಂತರ ಹುಳಿ ನೀರು, ಹುಣಸೆ ಹಣ್ಣು ಇದೆಲ್ಲ ಅದರ ನೀರು. ಸೊ ಅದಲ್ಲೇ ಮಿಕ್ಸ್ ಮಾಡೋದು. ಹೌದು. ನೀರು ಏನು ಹಾಕ್ಲಿಕ್ಕಿಲ್ಲ, ನೀರು ಕಡಿಮೆ ಆದರೆ ಹಾಕ್ಕೊಳ್ಬೇಕು. ಪನ್ನೀರ್ ಚಿಲ್ಲಿ, ಅದು ಗೋಬಿ ಚಿಲ್ಲಿ ಎಲ್ಲ ಮಾಡ್ತಾರೆ ಅದೇ ತರ. ಫ್ರೈ. ಹಾಗೆ ಇದು ಚಿಲ್ಲಿ ಅಲ್ಲ, ಜಸ್ಟ್ ಫ್ರೈ ಮಾಡೋದು. ಮಕ್ಕಳಿಗೆ ಇದು ಇಷ್ಟ. ಎಸ್, ಫ್ರೈ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ. ಹೌದು. ಬೆಂಡೆಕಾಯಿ ಆಗಿರಲಿ ಯಾವುದೇ ಆಗಿರಲಿ ಜಸ್ಟ್ ತಿಂತಾರೆ.
ಹೆಚ್ಚು ನೀರು ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಮಸಾಲೆ. ಸೊ ಅದಕ್ಕೆ ಸ್ವಲ್ಪ ಹಾಕುವಾಗ ಇದಾಗ ನಂತರ ಮಶ್ರೂಮ್ ಅಥವಾ ಅಣಬೆ ಇದನ್ನು ಒಂದರಲ್ಲಿ 4 ಪೀಸ್ ಮಾಡಿಕೊಂಡ್ರೆ ಸಾಕು. ನಾವು ಮಸಾಲೆಯಲ್ಲಿ ಈ ಅಣಬೆಯನ್ನು ತುಂಡು ತುಂಡು ಮಾಡಿ ಹಚ್ಚಿ ಇಟ್ಕೊಳ್ಬೇಕು. ಇನ್ನು ಪ್ಯಾನ್ ಆಯಿಲ್, ಹೌದು, ಪ್ಯಾನ್ ತೆಗೆದು ಇದರಲ್ಲಿ ಆಯಿಲನ್ನು ಹಾಕ್ಕೊಳ್ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇದನ್ನು ಬಾಂಬೆ ರವೆಯನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ರವೆ ಜೊತೆ ಕವರ್ ಮಾಡಿಕೊಂಡು ಹಾಕಬೇಕು. ಇನ್ನು ಕೂಡ ಕ್ರಿಸ್ಪಿ ಆಗಿ ಬರುತ್ತೆ. ಹೌದು ಹೌದು. ಏನೆಲ್ಲ ಹಾಬೀಸ್ ಮಾಡ್ಕೊಂಡಿದ್ದೀನಿ? ನಾನು ಪುಸ್ತಕ ಓದ್ತೇನೆ. ಪುಸ್ತಕ ಅಂದರೆ ಕತೆ ಕಾದಂಬರಿಗಳನ್ನು ಅದು ಓದೋದು ಇಷ್ಟ ನನಗೆ. ಯಾವಾಗಲೂ ಲೈಬ್ರರಿ ಹೋಗ್ತಾ ಇರ್ತೇನೆ. ಮತ್ತು ಬರಿತೇನೆ ಏನಾದರೂ ಆರ್ಟಿಕಲ್. ಹೌದು, ಈ ಕುಂದಾಪುರ ಕನ್ನಡ ಉಂಟಲ್ಲ, ಆ ಭಾಷೆಯಲ್ಲಿ ಬರಿತೇನೆ, ಆರ್ಟಿಕಲ್ ಬರಿತೇನೆ. ಬುಕ್ಸ್ ಅಂದರೆ ತುಂಬಾ ಇಷ್ಟ. ಬುಕ್ಸ್ ರೈಟಿಂಗ್ ಅಲ್ಲ? ಬುಕ್ಸ್ ಅಂದರೆ ನಾನು ಎಲ್ಲ ಕಾದಂಬರಿಕರ್ತರ ಅಥವಾ ಎಲ್ಲ ಕಾದಂಬರಿಗಳನ್ನು ಓದ್ತಾ ಇರ್ತೇನೆ ಹೆಚ್ಚಾಗಿ. ನಾನು ಸ್ವಲ್ಪ ಕಾದಂಬರಿ ಪ್ರಿಯಳು. ಹೌದು, ನನಗೆ ಇಷ್ಟವಾದ ಕಾದಂಬರಿಕರ್ತರು ಅಂದರೆ ರಾಧಾದೇವಿ ಮತ್ತು ಭೈರಪ್ಪ, ಇವರೆಲ್ಲ ನನ್ನ ಇಷ್ಟವಾದಂತಹ ಕಾದಂಬರಿಕರ್ತರು. ಸ್ಲೋ ಅಲ್ಲಿ ಇಡುವಲ್ಲ, ಯಾಕಂದರೆ ಮಶ್ರೂಮ್ ಬೇಯೋದು ಬೇಗ. ಇದು ಸ್ನ್ಯಾಕ್ಸ್ ಹಾಗೆ ಕೂಡ ತಿನ್ಬೋದು ಅಲ್ಲ? ಹೌದು. ಮಶ್ರೂಮ್ ಫ್ರೈ ರೆಡಿಯಾಗಿದೆ, ತಿಂದು ನೋಡಿ. ಹಾಗೆ ಟೇಸ್ಟ್ ಮಾಡೋಣ. ನೀವು ಕೂಡ ಟೇಸ್ಟ್ ಮಾಡಿ. ಸೊ ಮಶ್ರೂಮ್ ಫ್ರೈ ಈಸಿ ಕೂಡ, ಸುಲಭದಲ್ಲಿ ಬೇಗ ಕೂಡ ಆಗ್ತದಲ್ಲ. ಎಸ್, ತುಂಬಾ ಸ್ಪೈಸಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಸ್, ಮಶ್ರೂಮ್ ಫ್ರೈ ತುಂಬಾ ಸೂಪರ್, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡೋದಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಮಶ್ರೂಮ್ ಫ್ರೈ ತಯಾರಿಸುವ ವಿಧಾನ: ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಹುಣಸೆ ರಸ, ಸ್ವಲ್ಪ ನೀರನ್ನು ಹಾಕಿ ಕಲಸಿ. ನಂತರ ಮಶ್ರೂಮನ್ನು ಸೇರಿಸಿ ಚೆನ್ನಾಗಿ ಕಲಸಿ ರವೆಯಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಮಶ್ರೂಮ್ ಫ್ರೈ ಬಲು ರುಚಿಕರ. ಎಸ್, ಒಂದು 2 ಸೂಪರ್ ಆದ ಫ್ರೈಡ್ ಐಟಮ್ಸ್, ಅದು ಕೂಡ ಬೆಂಡೆಕಾಯಿ ಮತ್ತು ಮಶ್ರೂಮ್ ಫ್ರೈಡ್ ಐಟಮ್ಸ್ ಮಾಡಿಕೊಟ್ರಿ. ತುಂಬಾ ಖುಷಿ ಆಯಿತು, ತುಂಬಾ ಸೂಪರ್ಬ್ ಆಗಿತ್ತು. ಸೊ ನಿಮಗೆ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮ? ನನಗೂ ಸಹ ತುಂಬ ಖುಷಿ ಆಯಿತು. ನನಗೆ ಗೊತ್ತಿದ್ದನ್ನು ನಾನು ಹೇಳಿಕೊಟ್ಟೆ, ಹಾಗಾಗಿ ನನಗೂ ಸಹ ತುಂಬ ಖುಷಿ ಆಯಿತು. ನಿಮ್ಮ ಚಾನಲ್ನವರಿಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಸ್, ನಮ್ಮ ಕಾರ್ಯಕ್ರಮ ಕಡೆಯಿಂದ ಸನ್ ಪ್ರೀಮಿಯಂ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೂ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಕೂಡ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು.
ಇವತ್ತು 2 ರೆಸಿಪಿ ಸೂಪರ್ ಆದ ರೆಸಿಪಿ ಫ್ರೈಡ್ ಐಟಮ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದ್ರು ವೀಕ್ಷಕರೇ. ಹಾಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ರೆಸಿಪಿಗಳ ಜೊತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.